ಮುಖ್ಯವಾದ ಮಾತು ಇದಾಗಿದೆ. ಯಾವುದೇ ಸಾಧನೆಯ ಸಿದ್ಧಿ ಆರೋಗ್ಯಪೂರ್ಣ ಶರೀರದಿಂದ ಮಾತ್ರ ಸಾಧ್ಯ. ನಮ್ಮ ದೇಹವು ಆರೋಗ್ಯಪೂರ್ಣ, ಸ್ವಾಸ್ಥ್ಯಪೂರ್ಣವಾಗಿರಲು ಕ್ರೀಡೆಗಳು ಮುಖ್ಯವಾದ ಪಾತ್ರ ವಹಿಸುತ್ತವೆ. ಕ್ರೀಡೆ ಎಂಬುದು ಸಂಘಟಿತ, ಸ್ಪರ್ಧಾತ್ಮಕ ಮತ್ತು ಕುಶಲತೆಯಿಂದ ಕೂಡಿದ ದೈಹಿಕ ಚಟುವಟಿಕೆಯಾಗಿದೆ. ಕ್ರೀಡೆಯು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ರಕ್ಷಿಸಿ ನವಚೈತನ್ಯವನ್ನು ಕೊಡುತ್ತದೆ. ಕ್ರೀಡೆಗಳ ಮಹತ್ವ, ಕ್ರೀಡಾ ಕೌಶಲ್ಯಗಳನ್ನು ಮಕ್ಕಳಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯು ಕ್ರೀಡಾ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಇದು ಕ್ರೀಡಾಳುಗಳಲ್ಲಿ ಸ್ಪರ್ಧಾ ಮನೋಭಾವ ಹಾಗೂ ಮುಂದಿನ ಅವರ ಕ್ರೀಡಾ ಜಗತ್ತಿನಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸಲು ಸಹಕರಿಸುತ್ತದೆ. ಈ ನಿಟ್ಟಿನಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ, ಮಂಗಳೂರು ದಕ್ಷಿಣ ವಲಯ ಹಾಗೂ ಸಂತ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆ ಪೆರ್ಮನೂರು ಇದರ ಸಹಯೋಗದೊಂದಿಗೆ ಉಳ್ಳಾಲ ಹೋಬಳಿ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಖೋಖೋ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು ಹಾಗೂ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಸಂತ ಸೆಬಾಸ್ಟಿಯನ್ ಚರ್ಚಿನ ಧರ್ಮಗುರುಗಳು ಹಾಗೂ ಈ ವಿದ್ಯಾಸಂಸ್ಥೆಯ ಸಂಚಾಲಕರಾದ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋರವರು, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಶ್ರೀಮತಿ ಲಿಲ್ಲಿ ಪಾಯ್ಸ್ರವರು, ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದ ಶ್ರೀಮಾನ್ ಮೋಹನ್ ರವರು, ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕೋಶಾಧಿಕಾರಿಯಾದ ಶ್ರೀಮಾನ್ ತ್ಯಾಗಂ ರವರು, ಪೆರ್ಮನೂರು ಉಳ್ಳಾಲ ವಲಯದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಗೀತಾ ಸಲ್ಡಾನರವರು, ಶಾಲಾ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀಮಾನ್ ಮೌರೀಸ್ ಮೊಂತೇರೋರವರು, ಸಂತ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರಾದ ಶ್ರೀಮಾನ್ ರಿಚರ್ಡ್ ವೇಗಸ್ ಹಾಗೂ ಕಾರ್ಯದರ್ಶಿ ಶ್ರೀಮತಿ ಜಾನೆಟ್ ಡಿಸೋಜಾರವರು, ಸಂತ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಜ್ಯೋತಿಕಾರವರು, ಹಾಗೆಯೇ ಎಲ್ಲ ಶಾಲೆಗಳ ದೈಹಿಕ ಶಿಕ್ಷಕರು, ಸಹ ಶಿಕ್ಷಕರು, ಕ್ರೀಡಾಪಟುಗಳು, ಶಿಕ್ಷಕೇತರ ಬಂಧುಗಳು, ಸ್ವಯಂ ಸೇವಕರು, ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ಶುಭೋದಯ. ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಬೇಕಾದರೆ ದೇವರ ಅನುಗ್ರಹ ಅಗತ್ಯ. ಭಗವಂತನ ಆಶೀರ್ವಾದದಿಂದ ಖೋಖೋ ಪಂದ್ಯಾಟವು ಯಶಸ್ವಿಯಾಗಲಿ ಎಂಬ ಹಾರೈಕೆಯೊಂದಿಗೆ ಭಗವಂತನಲ್ಲಿ ಪ್ರಾರ್ಥಿಸಲಿರುವರು ಸಂತ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿಯರು. ನಿನ್ನ ನೆನಪು ನಮ್ಮದಾಗಲಿ, ನಿನ್ನ ಕರುಣೆಯಿಂದ ನಮ್ಮ ಬಾಳು ಬೆಳಗಲಿ. ಪರಮಪಿತನೆ ನಿನ್ನ ನೆನಪು ನಮ್ಮದಾಗಲಿ, ನಿನ್ನ ಕರುಣೆಯಿಂದ ನಮ್ಮ ಬಾಳು ಬೆಳಗಲಿ. ಹಿತದ ನಡೆಯು ನಮ್ಮದಿರಲಿ, ಸತ್ಯವಚನ ನಿತ್ಯವಿರಲಿ. ಬದುಕಲೆ ಮಗೆ ನಿನ್ನ ನೆರಳು ನಿತ್ಯ ನಮ್ಮದಾಗಲಿ. ಪರಮಪಿತನೆ ನಿನ್ನ ನೆನಪು ನಮ್ಮದಾಗಲಿ, ನಿನ್ನ ಕರುಣೆಯಿಂದ ನಮ್ಮ ಬಾಳು ಬೆಳಗಲಿ. ಸಮತೆ ಮಮತೆ ಕರುಣೆ ಇರಲಿ, ಬಾಳಲೆಂಬ ಹರುಷವಿರಲಿ. ನಿತ್ಯ ನಿನ್ನ ನಾಮ ಸ್ತುತಿಸಿ ಜೀವ ಜ್ಯೋತಿ ಬೆಳಗಲಿ. ಪರಮಪಿತನೆ ನಿನ್ನ ನೆನಪು ನಮ್ಮದಾಗಲಿ, ನಿನ್ನ ಕರುಣೆಯಿಂದ ನಮ್ಮ ಬಾಳು ಬೆಳಗಲಿ. ಪರಮಪಿತನೆ ನಿನ್ನ ನೆನಪು ನಮ್ಮದಾಗಲಿ, ನಿನ್ನ ಕರುಣೆಯಿಂದ ನಮ್ಮ ಬಾಳು ಬೆಳಗಲಿ. ಈ ಸಮಾರಂಭದ ಯಶಸ್ಸಿಗೆ ಭಗವಂತನ ಅನುಗ್ರಹಕ್ಕಾಗಿ ಸ್ವಾಗತಿಸುವುದು ನಮ್ಮೆಲ್ಲರ ಧರ್ಮ.
ಇಂದಿನ ಈ ಶುಭ ಸಮಾರಂಭದ ಅಧ್ಯಕ್ಷರನ್ನು, ಅತಿಥಿಗಳನ್ನು ಹಾಗೂ ಇಲ್ಲಿ ನೆರೆದಿರುವ ಸರ್ವರನ್ನು ಹಿತನುಡಿಗಳಿಂದ ಸ್ವಾಗತಿಸಲಿರುವರು ಸಂತ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆಯ ಸಹ ಶಿಕ್ಷಕಿ ಶ್ರೀಮತಿ ಜ್ಯೋತ್ಸ್ನಾ ಡಿಸೋಜಾರವರು. ಸಂತ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆ ಪೆರ್ಮನೂರು ಇದರ ಸಹಯೋಗದೊಂದಿಗೆ ಉಳ್ಳಾಲ ಹೋಬಳಿ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಖೋಖೋ ಪಂದ್ಯಾಟಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಅತಿಥಿ ದೇವೋ ಭವ. ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಮತ್ತು ಆಚಾರ. ಇಂದಿನ ಈ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸಂತ ಸೆಬಾಸ್ಟಿಯನ್ ಸಮೂಹ ಮಾಧ್ಯಮ ವಿದ್ಯಾಸಂಸ್ಥೆಯ ಸಂಚಾಲಕರಾದ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಅತಿಥಿಗಳಾದ ಶ್ರೀಮತಿ ಲಿಲ್ಲಿ ಪಾಯಸ್ ಇವರು ಜಿಲ್ಲಾ ಅಧ್ಯಕ್ಷರು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ. ತಮಗೆ ಈ ಕ್ರೀಡಾಕೂಟಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೋರ್ವ ಅತಿಥಿಗಳಾದ ಶ್ರೀಮಾನ್ ತ್ಯಾಗಂ ಹರೇಕಳ ಇವರು ಜಿಲ್ಲಾ ಕೋಶಾಧಿಕಾರಿ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ. ತಮಗೂ ಮನಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮಾನ್ ಮೋಹನ್ ಇವರು ಕಾರ್ಯದರ್ಶಿಗಳು, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಮಂಗಳೂರು ದಕ್ಷಿಣ. ನಿಮಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಪೆರ್ಮನೂರು ಉಳ್ಳಾಲ ವಲಯ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಗೀತಾ ಸಲ್ಡಾನ, ತಮಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ ಶಾಲಾ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀಮಾನ್ ಮೌರಿಸ್ ಮೊಂತೇರೋ, ತಮಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಈ ಕ್ರೀಡಾಕೂಟಕ್ಕೆ ಆಗಮಿಸಿ ಪ್ರೋತ್ಸಾಹಿಸುತ್ತಿರುವ ಸಂತ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರಾದ ಶ್ರೀಮಾನ್ ರಿಚರ್ಡ್ ವೇಗಸ್ ಹಾಗೂ ಕಾರ್ಯದರ್ಶಿಗಳಾದ ಶ್ರೀಮತಿ ಜಾನೆಟ್ ಡಿಸೋಸ, ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಲು ಶ್ರಮಿಸುತ್ತಿರುವ ಸಂತ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರಾದ ಸಿಸ್ಟರ್ ಜ್ಯೋತಿಕಾ, ತಮಗೂ ನಲ್ಮೆಯ ಸ್ವಾಗತವನ್ನು ಬಯಸುತ್ತೇನೆ. ಇಲ್ಲಿ ಉಪಸ್ಥಿತರಿರುವ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಪದಾಧಿಕಾರಿಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಕ್ರೀಡಾಪಟುಗಳಿಗೂ, ತಂಡ ವ್ಯವಸ್ಥಾಪಕರಿಗೂ, ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ, ಶಿಕ್ಷಕೇತರ ಬಳಗದವರಿಗೂ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಕ್ರೀಡಾಭಿಮಾನಿಗಳಿಗೂ ನಲ್ಮೆಯ ಸ್ವಾಗತವನ್ನು ಕೋರುತ್ತೇನೆ. ಮಗದೊಮ್ಮೆ ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಶಿಕ್ಷಕಿ ಶ್ರೀಮತಿ ಜ್ಯೋತ್ಸ್ನಾ ರಕರ ಸಂಘದ ಕೋಶಾಧಿಕಾರಿಯಾದ ಶ್ರೀಮಾನ್ ತ್ಯಾಗಂ ಹರೇಕಳ. ಕ್ರೀಡಾಕೂಟ ಒಳ್ಳೆ ರೀತಿಯಲ್ಲಿ ಸಜ್ಜುಗೊಳ್ಬೇಕು ಅಂತ ಹೇಳಿದ್ರೆ ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲರನ್ನ ಒಂದು ಒಳ್ಳೆ ರೀತಿಯಲ್ಲಿ ಗಮನಕ್ಕೆ ತಗೊಂಡು ಕಾರ್ಯನಿರ್ವಹಿಸ್ತಾ ಬಂದಿರುವಂಥ ಈ ಸಂಸ್ಥೆಯ ಮುಖ್ಯಸ್ಥರೇ ಹಾಗೂ ಇದರ ಬೆನ್ನೆಲುಬಾಗಿ ಇವತ್ತಿನ ಕ್ರೀಡಾಕೂಟ ನಡೀಬೇಕು ಅಂತಾದ್ರೆ ಅದಕ್ಕೆ ಮುಖ್ಯ ಕಾರಣ ಮುಖ್ಯೋಪಾಧ್ಯಾಯರು ಹೇಳಿದ್ರು. ಅದು PTA ಅವರು, ನಮ್ಮ ಶಿಕ್ಷಕ ರಕ್ಷಕ ಸಂಘ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ, ತಿಂಡಿಯಿಂದ ಊಟದಿಂದ ಹಿಡಿದು ಎಲ್ಲವನ್ನಂತೇಳಿ. ವಿಶೇಷವಾಗಿ ಅದರ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ವಂದಿಸುತ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ನನ್ನ ಆತ್ಮೀಯ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರೇ, ವಿವಿಧ ಶಾಲೆಗಳಿಂದ ಆಗಮಿಸಿರುವಂಥ ಶಿಕ್ಷಕ ವೃಂದದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಮಕ್ಕಳೇ, ಕಳೆದ 2-3 ವರ್ಷಗಳಿಂದ ಕೊರೋನಾ ಮಹಾಮಾರಿಯಿಂದಾಗಿ ಯಾವುದೇ ಕ್ರೀಡಾಕೂಟ ನಡೆದಿಲ್ಲ. ತಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಈ ಕ್ರೀಡಾಕೂಟ ಮಾಡಲೇಬೇಕು ಎನ್ನುವ ದೃಷ್ಟಿಯಲ್ಲಿ
ತಾಲೂಕು ಸಂಘದ ಕಾರ್ಯದರ್ಶಿಗಳಾಗಿರುವಂಥ ಮೋಹನ್ ಶಿಲಾಲ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ಅವರಿಗೂ ನಮ್ಮ ಮುಖ್ಯೋಪಾಧ್ಯಾಯಿನಿ ಗುಲಾಬಿ ನೀಡಿ ಅವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಸರಿ ಬಂಧುಗಳೇ, ಮಕ್ಕಳೇ, ಈ 2 ನಿಮಿಷ ಜಾಸ್ತಿ ಮಾತಾಡೋದಿಲ್ಲ. ಕೊರೋನಾದಿಂದಾಗಿ 2 ವರ್ಷ ಏನಾಗಲಿಲ್ಲ. ಈ ವರ್ಷ ಏನೋ ಕ್ರೀಡಾಕೂಟ ಬಹಳ ಒಳ್ಳೆ ರೀತಿಯಲ್ಲಿ ಪ್ರಾರಂಭಗೊಂಡಿದೆ. ನಿಮಗೆಲ್ಲರಿಗೂ ಒಂದು ಕಿವಿಮಾತು ಏನಪ್ಪ ಅಂತಂದರೆ, ಈ ಪಠ್ಯ ನಿಮಗೆ ಗೊತ್ತಿದೆ, ಪಠ್ಯ ಯಾವ ರೀತಿ ಬೌದ್ಧಿಕವಾಗಿ ನಿಮಗೆ ರೆಡಿ ಮಾಡಿದರೆ ಇವತ್ತು ಕ್ರೀಡೆ ಎನ್ನುವಂಥದ್ದು ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸವನ್ನು ಮಾಡ್ತದೆ. ಕ್ರೀಡೆಯಲ್ಲಿ ಯಾರು ಒಳ್ಳೆ ರೀತಿಯಲ್ಲಿ ನೀವು ತೊಡಗಿಸ್ಕೊಳ್ತಿರೋ ಅದು ಆರೋಗ್ಯವಾಗಿ ಒಳ್ಳೆ ರೀತಿ ಇರ್ತೀರಿ, ಮಾನಸಿಕವಾಗಿ ಒಳ್ಳೆಯದಾಗಿರ್ತೀರಿ, ವೃತ್ತಿಯಲ್ಲಿ ಕೂಡ ಒಳ್ಳೆ. ಇವತ್ತು ನಿಮ್ಮ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಅನಿಲ್ ಕುಂಬ್ಳೆ ಆಗಿರ್ಬೋದು, ಒಂದು ಅಡ್ವರ್ಟೈಸ್ಮೆಂಟಿಗೆ ಕೋಟಿಗಟ್ಟಲೆ ಸಂಗ್ರಹಣೆ ಮಾಡ್ತಾರೆ. ಈ ರೀತಿಯಲ್ಲಿ ವೃತ್ತಿಗಾಗಿ ಕೂಡ ಅದನ್ನು ನೀವು ಉಪಯೋಗ ಮಾಡಿಕೊಳ್ಬೋದು. ಮನೋರಂಜನೆಗೆ ಕೂಡ ಕ್ರೀಡೆಯನ್ನು ಇವತ್ತು ಮನೆಯಲ್ಲಿ ಸುಮ್ಮನೆ ಮೊಬೈಲ್ ಓದೋದಕ್ಕಿಂತ ನೀವು ಕುಳಿತಲ್ಲಿ ಮನೋರಂಜನೆಗೋಸ್ಕರ ಈ ಕ್ರೀಡೆಯನ್ನು ಬಳಸ್ಕೊಳ್ಬೋದು. ಈ ರೀತಿ ಬೇರೆ ಬೇರೆ ಸರ್ವಾಂಗೀಣ ರೀತಿಯಲ್ಲಿ ನಿಮ್ಮನ್ನು ಬಲಪಡಿಸುವಂತಹ, ಅಭಿವೃದ್ಧಿಪಡಿಸುವಂಥ ಒಂದು ಅಂಶ ಇದ್ದರೆ ಅದು ಕ್ರೀಡೆ. ಆ ಕ್ರೀಡೆಯಲ್ಲಿ ನೀವು ಈ ವರ್ಷ ಕೊರೋನಾದಿಂದ ಮುಕ್ತರಾಗಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿದಿರಿ. ಏನಿಲ್ಲ, ನೀವೆಲ್ಲ ಬೇಸಿಗೆಯಿಂದಲೇ ನಿಮಗೆ ದೈಹಿಕ ಶಿಕ್ಷಕರು ಒಳ್ಳೆ ರೀತಿಯಲ್ಲಿ ನಿಮಗೆ ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಆಟವನ್ನು ಆಡಿ. ಈಗಾಗಲೇ MC ಮಾಡಿ ಅವರು ಹೇಳಿದರು, ಕೇವಲ ಸ್ಪರ್ಧೆಗಾಗಿ ಮಾತ್ರ ಅಲ್ಲ, ಸ್ಪರ್ಧೆಗಾಗಿ ವಿಜೇತರಾಗಲಿಕ್ಕೆ ಮಾತ್ರ ಅಲ್ಲ, ಭಾಗವಹಿಸೋದು ಕೂಡ ಬಹಳ ಇಂಪಾರ್ಟೆಂಟ್. ನೀವು ಕ್ರೀಡೆಯಲ್ಲಿ ಭಾಗವಹಿಸೋದೇ ದೊಡ್ಡ ಇದು. ಮತ್ತು ವಿಜಯಿ ಆದರೆ ನೀವು ದೊಡ್ಡ ಇದು ಮಾಡಬೇಕು ಅಂತಿಲ್ಲ, ಮುಂದಿನ ಹಂತಕ್ಕೆ ಹೋಗ್ತೀರಿ. ಸೋಲುವವರು ತಲೆಬಿಸಿ ಮಾಡಬೇಕು ಅಂತ ಇಲ್ಲ, ಪ್ರಯತ್ನವನ್ನು ಮುಂದುವರಿಸಿ ಮುಂದಿನ ವರ್ಷವೂ ಕ್ರೀಡೆ ಇರುತ್ತೆ, ಅದರಲ್ಲಿ ಭಾಗವಹಿಸಬಹುದು. ಗ್ರಾಮೀಣ ಕ್ರೀಡಾಕೂಟ ಅಂತ ಇದೆ, ಅದರಲ್ಲಿ ಕೂಡ ಭಾಗವಹಿಸಲಿಕ್ಕೆ ಆಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ಕ್ರೀಡಾಕೂಟಗಳನ್ನ ಈ ವರ್ಷ ಕೇಂದ್ರ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಕೂಡ ಹಮ್ಮಿಕೊಳ್ತಾ ಇದೆ. ಆ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿ. ವಿಶೇಷವಾಗಿ ಈ ವರ್ಷ ನಮ್ಮ ಉಳ್ಳಾಲ ಹೋಬಳಿಯಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ಮಂಗಳೂರು ದಕ್ಷಿಣದಲ್ಲಿ 3 ಹೋಬಳಿಗಳು, ವಲಯ ಮಟ್ಟದ್ದು 3 ವಲಯ ಇರುತ್ತೆ. ಅದರಲ್ಲಿ 4 ಪಂದ್ಯಾಟಗಳು. ಈ ಪಂದ್ಯಾಟಗಳನ್ನು ಹಂಚುವಾಗ ನಾವು ಸ್ವಲ್ಪ ಆಲೋಚನೆ ಮಾಡ್ತೇವೆ, ಗ್ರೌಂಡ್ ಉಂಟಾ ಅಂತ ನೋಡ್ತೇವೆ, ಮತ್ತು ಆ ಸಂಸ್ಥೆಯ ಯಾರು ಆಡಳಿತ ವರ್ಗದವರು ಯಾರು, ಮುಖ್ಯಸ್ಥರು ಯಾರು ಅಂತ ನೋಡಿಬಿಟ್ಟು ಶಿಕ್ಷಣ ಇಲಾಖೆ ಅವರ ಮಂಡೆಗೆ ಹಾಕ್ತದೆ. ವಿಶೇಷವಾಗಿ ಕೆಲವು ಶಾಲೆಗಳು ಎಷ್ಟು ವರ್ಷಗಳಿಂದ ಕ್ರೀಡೆಗಳನ್ನೇ ಮಾಡದ ಶಾಲೆಗಳು ಕೂಡ ಇದೆ. ಆದರೆ ಇವತ್ತು ಸೈಂಟ್ ಸೆಬಾಸ್ಟಿನ್ ಒಂದು ಸಂಸ್ಥೆ ಯಾವುದೇ ಕ್ರೀಡೆ ಆಗಲಿ, ಸ್ಕೌಟ್ ಗೇಟ್ಗೆ ಸಂಬಂಧಪಟ್ಟದಾಗಲಿ, ಪ್ರತಿಭಾ ಕಾರಂಜಿಗೆ ಸಂಬಂಧಪಟ್ಟದಾಗಲಿ ಯಾವ ಕಾರ್ಯಕ್ರಮ ಕೊಟ್ಟರೂ ಕೂಡ ಅವರು ಬಹಳ ಶಿಸ್ತುಬದ್ಧವಾಗಿ ಸಂಘಟನೆ ಮಾಡ್ತಾರೆ. ಇನ್ನೊಬ್ಬರಿಗೆ ಮಾದರಿಯಾಗಿ ಸಂಘಟನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಅದು ಸೈಂಟ್ ಸೆಬಾಸ್ಟಿನ್ ಸಂಸ್ಥೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇವೆ, ಬಹಳ ಖುಷಿ ಪಡ್ತೇವೆ. ಹಾಗಾಗಿ ಇಲ್ಲಿ ಒಂದು ಒಳ್ಳೆಯ ಸಮೂಹ ಇದೆ, ಇಲ್ಲಿ ಒಳ್ಳೆಯ ಶಿಕ್ಷಕ ವೃಂದ ಇದೆ. ಒಬ್ಬರು ಮುಖ್ಯೋಪಾಧ್ಯಾಯರು, ಅದಕ್ಕೆ ಪೂರಕವಾಗಿ ಸಹ ಶಿಕ್ಷಕರು. ನಿನ್ನೆ ನಾನು 4 ಗಂಟೆಗೆ ಇಲ್ಲಿ ಬಂದಾಗ 5:30 ಗಂಟೆ ತನಕ ಇಲ್ಲಿ ಅಧ್ಯಾಪಕರು ಇದ್ದುಕೊಂಡು ಇಲ್ಲಿ ಡೆಕೋರೇಷನ್ ಮಾಡುವಂಥದ್ದು ನೋಡಿ. ಇದೆಲ್ಲ ನಿನ್ನೆ HM ಮತ್ತು PT ಮಾಸ್ಟರ್ ನಮ್ಮ ಪ್ರವೀಣ್ ಅವರು ಹೇಳಿದರು, ಸರ್ ಇದೆಲ್ಲ ನಮ್ಮದೇ ಕ್ರಿಯೇಟಿವಿಟಿ, ಹೊಸ ಕ್ರಿಯೇಟಿವಿಟಿಯಲ್ಲಿ ಮಾಡ್ತೇವೆ, ಇದು ಇನ್ನೊಬ್ಬರಿಗೆ ಮಾದರಿಯಾಗಿರುತ್ತೆ. ಇದೆಷ್ಟೋ ಶಾಲೆಗಳಲ್ಲಿ ಇನಾಗ್ರೇಷನ್ ಒಟ್ಟಾರೆ ಮಾಡ್ತಾರೆ, ಒಂದು 10 ನಿಮಿಷ ಮಾಡಿದರೂ ಕೂಡ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಸಂಸ್ಕಾರಬದ್ಧವಾಗಿ ಮಾಡುವಂಥದ್ದು ಬಹಳ ಒಳ್ಳೆಯದು. ಆ ನೆಲೆಯಲ್ಲಿ ಇವತ್ತು ಉದ್ಘಾಟನೆ ಆಗಿರ್ಬೋದು, ಪ್ರಶಸ್ತಿಗಳು ಆಗಿರ್ಬೋದು, ಮುಂದ್ಗಡೆ ನಿಮಗೆ ಕಾಣ್ತಾ ಇದೆ ಎಷ್ಟು ಒಳ್ಳೆಯ. ಇದು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೊಡುವಂಥ ಮೊಮೆಂಟ್ಗಳು, ಇದು ಟ್ರೋಫಿಗಳು. ಅದನ್ನು ಇವತ್ತು ನಿಮಗೆ ವಲಯ ಮಟ್ಟದಲ್ಲಿ ಕೊಡ್ತಾರೆ ಅಂತ ಹೇಳಿದರೆ ಅವರ ಮನಸ್ಸಿಗೆ, ಅವರ ಆ ಕ್ರೀಡೆಯ ಬಗ್ಗೆ ಇರುವಂಥ ಪ್ರೀತಿಗೆ ನಾವು ಗೌರವವನ್ನು ಕೊಡಬೇಕಾಗ್ತದೆ. ಆ ನೆಲೆಯಲ್ಲಿ ಇವತ್ತು ಸೈಂಟ್ ಸೆಬಾಸ್ಟಿನ್ ಸಂಸ್ಥೆಗೆ ನಾವು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಎಲ್ಲ ಇದು ಮಾತ್ರ ಅಲ್ಲದ ಈ ಸಂಘಟನೆ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಡೆಯಲಿ. ಇವತ್ತಿನ ಖೋಖೋ ಪಂದ್ಯಾಟ ಬಹಳ ಒಳ್ಳೆಯ ಪಂದ್ಯಾಟವಾಗಿ ಮೂಡಿ ಬರಲಿ, ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿಕೊಂಡು, ವಿಶೇಷವಾಗಿ ಈ ಒಂದು ಪಂದ್ಯಾಟವನ್ನು ನಾವು ಹೇಳಿದ ತಕ್ಷಣ ಒಪ್ಪಿಕೊಂಡು ಬಹಳ ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿದ ವಿದ್ಯಾಸಂಸ್ಥೆಗೆ ನಾವು ಕೈ ಮುಗಿದು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಪ್ರಸ್ತಾವನೆಯನ್ನು ಕೊನೆಗೊಳಿಸುತ್ತೇನೆ.
ನೋಡಿ, ಹೊಸ ಕ್ರಿಯೇಟಿವಿಟಿಯನ್ನು ಮಾಡಿದ್ದಾರೆ ಮಕ್ಕಳೇ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಇದರಲ್ಲಿ ವಿಶೇಷವಾಗಿ ಚಿತ್ರಕಲಾ ಶಿಕ್ಷಕರು ಅವರ ಒಂದು ಇಲ್ಲಿ ಪ್ರತಿಭೆ ಅನಾವರಣಗೊಂಡಿದೆ. ವಿಶೇಷವಾಗಿ ಎಲ್ಲ ಶಿಕ್ಷಕರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸುವ. ನಮ್ಮ ಚಿತ್ರಕಲಾ ಶಿಕ್ಷಕರಾದ ಹರಿಶ್ಚಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಮೂಡಿ ಬಂದಂತಹ ಉದ್ಘಾಟನಾ ಕಾರ್ಯಕ್ರಮ, ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು. ವಂದನೀಯ ಫಾದರ್ ಸಿಪ್ರಿಯಾನ್ ಪಿಂಟೋರವರಿಗೆ ಧನ್ಯವಾದಗಳು. ಖೋಖೋ ಪಂದ್ಯಾಟ ನಾವು ಮೊದಲಿಂದಲೂ ಇರುವಾಗಲಿಂದಲೂ ಇಷ್ಟಪಡ್ತಿದ್ದ ಒಂದು ಪಂದ್ಯಾಟ ಅಂತ ಹೇಳಿದರೆ ಖೋಖೋ. ಆಗ ಎಲ್ಲ ಇದ್ದದ್ದು ಜಾಸ್ತಿಯಾಗಿ ಖೋಖೋ, ಕಬಡ್ಡಿ ಮತ್ತು ವಾಲಿಬಾಲ್ ಸಾಧಾರಣ, ಖೋಖೋ ಆಟ. ಈಗೀಗ ಅದು ಈ ಸಿಟಿ ಮಕ್ಕಳಿಗೆಲ್ಲ, ನಗರ ಪ್ರದೇಶದಲ್ಲೆಲ್ಲ ತುಂಬ ಕಡಿಮೆ ಈ ಟೀಮ್ಗಳು ಬರೋದು. ಕೂತು ಎದ್ದು ತುಂಬ ಸ್ಟ್ರೈನ್ ಇರುವಂಥ ಆಟ. ಹಾಗಾಗಿ ಆದರೆ ಖೋಖೋ ನೋಡಲಿಕ್ಕೆ ಈಗ ಒಂದು ಸ್ಟಾರ್ಟ್ ಆಗಿದೆ, ಎಲ್ಲ IPL ಸ್ಟಾರ್ಟ್ ಆಗಿದೆ ಅಲ್ಲ, ಅದೇ ಥರ ಖೋಖೋ ಕೂಡ ಸ್ಟಾರ್ಟ್ ಆಗಿದೆ. ನೋಡಿದರೆ ನೀವು ಟಿವಿಯಲ್ಲಿ ನೋಡ್ತಾ ಇದ್ದೀರ, ನೋಡಿ ಅಂತೆ. ಎಷ್ಟು ಆ ಡೈವ್ ಹೊಡೆಯುವಂಥದ್ದು, ಆ ಔಟ್ ಮಾಡುವಂಥದ್ದು, ಆ ರೂಲ್ಸ್ ಎಲ್ಲ ಜಾಸ್ತಿ ಗೊತ್ತಾಗ್ತದೆ ನಿಮಗೆ ಆ ಖೋಖೋ ಆಟದಲ್ಲಿ. ಒಳ್ಳೆ ಆಟ ಅದು. ಅದನ್ನು ಇಲ್ಲಿ ನನಗೆ ಎಲ್ಲ ಕಡೆ ಹೋದಾಗ ಇಲ್ಲಿಯೇ ಜಾಸ್ತಿ ಟೀಮ್ಗಳು ಕಾಣಿಸ್ತಾ ಇದೆ. ಹುಳ್ಳಾಳು ಹೋಬಳಿಯಲ್ಲಿ ಇಷ್ಟಪಡ್ತಾರೆ ಕಾಣಬೇಕು. ದೈಹಿಕ ಶಿಕ್ಷಣ ಶಿಕ್ಷಕರು ಈ ತಂಡವನ್ನೆಲ್ಲ ರಚಿಸಿದ್ದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದಲ್ಲದೆ ನಮ್ಮ ಸೆಬಾಸ್ಟಿಯನ್ ಪೆರ್ಮನ್ನೂರು ಶಾಲೆಯ ಮುಖ್ಯ ಶಿಕ್ಷಕರಿಗೆ, ಶಿಕ್ಷಕ ವೃಂದದವರಿಗೆ ಹಾಗೂ ಪ್ರತ್ಯೇಕವಾಗಿ ನಮ್ಮ ಪ್ರವೀಣ್ ಸರ್ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಮೇಡಮ್ಸ್ ಕೂಡ ಇದ್ದಾರೆ. ಎಲ್ಲರೂ ಈ ಪಂದ್ಯಾಟವನ್ನು ನಾವು ಇಲಾಖಾ ವತಿಯಿಂದ ಕೊಡುವಾಗ ಅತ್ಯಂತ ಸ್ವೀಕಾರಾರ್ಹವಾಗಿ ತೆಗೆದುಕೊಂಡಿದ್ದಾರೆ. ಅಚ್ಚುಕಟ್ಟಾಗಿ ಇದರ ನಿರ್ವಹಿಸಿದ್ದಾರೆ. ಯಾವುದೇ ಶಾಲೆಗಳಿಗೆ ಕೊಟ್ಟರು ಕೂಡ ಈ ವಲಯಗಳಲ್ಲಿ ಈ ಕ್ರೀಡಾ ಪಂದ್ಯಾಟವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ, ನೀಟಾಗಿ. ಎಲ್ಲ ರೀತಿಯ ವ್ಯವಸ್ಥೆಗಳು, ಮಕ್ಕಳಲ್ಲಿ ಕೂಡ ಆ ಶಿಸ್ತು ಭಾವನೆಯನ್ನು ಕೂಡ ಬರುವ ಹಾಗೆ ಈ ಪಂದ್ಯಾಟವನ್ನು ನಡೆಸಿಕೊಟ್ಟ ಈ ಶಾಲೆಯ ಎಲ್ಲ ಆಡಳಿತ ವರ್ಗದವರಿಗೆ ಕೂಡ ನಾನು ಇಲಾಖಾ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಕ್ಕಳೇ, ನೀವು ಯಾವತ್ತೂ ಸಹ ಕ್ರೀಡಾ ಮನೋಭಾವನೆಯನ್ನು ಬೆಳೆದುಕೊಳ್ಳಿ. ನಿಮಗೆ ನಿಮ್ಮ ಜವಾಬ್ದಾರಿ ಯಾವುದಿದೆ, ಆಟ ಪಾಠ ಓದು ಯಾವುದೇ ಇದ್ದರೂ ಕೂಡ ಆ ಜವಾಬ್ದಾರಿಯನ್ನು ನೀವೇ ಹೊತ್ಕೊಳ್ಳಿ. ಆಮೇಲೆ ನಿಮ್ಮ ಕನಸುಗಳಿಗೆ ನೀವು ಕೆಲಸ ಮಾಡಿ ಎಂದು ಹೇಳುತ್ತಾ, ನಿಮಗೆ ಗೆಲುವು ಬೀಗುವುದನ್ನು ಕಲಿಸಿದರೆ ಸೋಲು ಬಾಗುವುದನ್ನು ಕಲಿಸ್ತದೆ. ಅರ್ಥ ಆಯ್ತಾ? ಹಾಗೆ ಒಳ್ಳೆಯ ಸಾಧನೆ ಮಾಡಿ ಎಂದು ಹಾರೈಸ್ತಾ ಎಲ್ಲರಿಗೂ ಶುಭ ಹಾರೈಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಇವತ್ತು ನೀವು ಬಂದದ್ದು ಆಟ ಆಡಲಿಕ್ಕೆ. ಆವಾಗ ನಿಮ್ಮ ಮುಖದಲ್ಲಿ ಏನಿರಬೇಕು? ಕಳೆ ಇರಬೇಕು, ಖುಷಿ ಇರಬೇಕು, ಸಂತೋಷ ಇರಬೇಕು, ಚಾಲೆಂಜ್ ಇರಬೇಕು. ಖೋಖೋ ಪಂದ್ಯಾಟ ನನಗೆ ತುಂಬ ಪ್ರೀತಿಯ ಪಂದ್ಯಾಟ. ನಾನು 8, 9, 10 ತರಗತಿಯಲ್ಲಿ ಓದ್ತಿರುವಾಗ ನಾನು ಶಾಲೆಯ ಟೀಮಲ್ಲಿದ್ದೆ. ನಾವು ಆಡಲಿಕ್ಕೆ ಹೋಗಿದ್ದೆವು. ಭಾಳ ಒಂದು ಖುಷಿ ಕೊಡುವಂಥ, ಮತ್ತು ತೀಕ್ಷ್ಣವಾಗಿರಬೇಕು ಅಲ್ವಾ? ಹೇಗೆ ಬಂದು ಔಟ್ ಮಾಡ್ತಾರೆ, ಎಲ್ಲಿ ಅಡಗಿಕೊಳ್ಬೇಕು, ಯಾವ ಜಾಗ ಒಳ್ಳೆಯದು, ನನಗೆ ಇನ್ನೂ ನೆನಪಿದೆ. ಆದ್ದರಿಂದ ಒಳ್ಳೆ ಮಾಡಿ ಆಡಿ. ಸರ್ ತ್ಯಾಗಂರವರಿಗೆ ತುಂಬ ಕೃತಜ್ಞತೆಗಳು. ನೀವು ನಮ್ಮ ವಿಷಯದಲ್ಲಿ 2 ಒಳ್ಳೆ ಮಾತುಗಳನ್ನು ಮಾತಾಡಿದ್ದೀರಿ. ಹೆಚ್ಚಾಗಿ ನನಗೆ ಗೊತ್ತು, ನಾನು ಇದ್ದ ಪ್ರತಿ ಚರ್ಚ್ಗಳಲ್ಲಿ ಶಾಲೆಗಳಿದ್ದವು. ನಮ್ಮ ಕ್ರೈಸ್ತ ಶಾಲೆಗಳಿಗೆ ಯಾವಾಗಲೂ ಅವರು ಆದ್ಯತೆ ನೀಡ್ತಾರೆ. ಯಾಕೆಂದರೆ ಅವರಿಗೆ ಗೊತ್ತು ನಮ್ಮ ಕ್ರೈಸ್ತ ಶಾಲೆಗಳಲ್ಲಿ ಒಳ್ಳೆ ಮಾಡಿ ಸಂಘಟನೆ ಮಾಡ್ತಾರೆ ಅಂತ ಅವರೇ ಇಲ್ಲಿ ಹೇಳಿದ್ದಾರೆ. ನಮಗೂ ಅದು ಗೊತ್ತು. ಆದ್ದರಿಂದ ನಿಮ್ಮ ಮನಸ್ಸಲ್ಲಿ ಇದು ಇರಲಿ. ಏನಂದರೆ ನೀವೊಂದು ಪವಿತ್ರ ಜಾಗಕ್ಕೆ ಬಂದಿದ್ದೀರಾ. ಈ
ವಠಾರದಲ್ಲಿ 2450 ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಈಗ ಇದು ಒಂದೇ ಶಾಲೆ, ಆಚೆಯಿಂದ ಕನ್ನಡ ಮಾಧ್ಯಮ, ಹೈಸ್ಕೂಲ್, ಎಲಿಮೆಂಟ್ರಿ ಇದೆ, ಕಾಲೇಜ್ ಇದೆ ಅಂತ ಹೇಳುವಾಗ ನೀವು ಆಟ ಆಡುವಾಗ ಉಳಿದ ವಿದ್ಯಾರ್ಥಿಗಳಿಗೆ ಉಪದ್ರ ಆಗಬಾರ್ದು. ಹಾಗೂ ಇದೊಂದು ಚರ್ಚ್ ವಠಾರ. ನೀವು ಇದರಲ್ಲಿ ಬರುವಾಗಲೇ ಅಲ್ಲಿ ಚರ್ಚ್ ಇದೆ, ಸಂತ ಸೆಬಾಸ್ಟಿಯನ್ ಅವರ ಧರ್ಮ ಕೇಂದ್ರ. ಆದ್ದರಿಂದ ನೀವು ಶಿಸ್ತು, ಭಕ್ತಿ ಎರಡನ್ನೂ ಇಟ್ಟುಕೊಂಡು, ಇನ್ನೊಂದು ವಿದ್ಯಾರ್ಥಿಗಳು ನಾನು ಹೇಳ್ತಾ ಇರುವುದು ಯಾವಾಗಲೂ ಏನಂದರೆ ಸ್ವಚ್ಛತೆ. ನಮ್ಮ ಭಾರತದಂಥ ರಾಷ್ಟ್ರಗಳಲ್ಲಿ ಏನು ಮಾಡೋದು ಗೊತ್ತುಂಟ, ಏನು ಸಿಹಿ ಉಂಟು, ಒಳ್ಳೆಯದುಂಟು, ಅದು ಸೀದಾ ಒಳಗೆ ಹೋಗ್ತದೆ. ಏನು ಬ್ಯಾಡ್ ಅದೆಲ್ಲ ತಕ್ಷಣ ಅಲ್ಲಿ ಎಸೆಯುವುದು ಪದ್ಧತಿ. ಹಾಗೆ ಆಗಬಾರ್ದು. ಆದಷ್ಟು ಬುಟ್ಟಿಗಳು ಇವೆ ಅಲ್ಲಿ. ಆದ್ದರಿಂದ ಕಸಕಡ್ಡಿಗಳನ್ನು ಬಿಸಾಡಿಬೇಡಿ, ಸ್ವಚ್ಛತೆಯನ್ನು ಕಾಪಾಡಿ, ನಿರ್ಮಲತೆಯನ್ನು ಕಾಪಾಡಿ, ಹಾಗೂ ಶಿಸ್ತಿನಿಂದ ವರ್ತಿಸಿ. ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಆದ ಸ್ವಾಗತ ಈ ನಮ್ಮ ಖೋಖೋ ಪಂದ್ಯಾಟಕ್ಕೆ. ನೋಡಿ, ನಾನು ಹೊಸತ್ತು ಶೂಸ್ ಹಾಕಿ ಬಂದಿದ್ದೇನೆ ನೋಡಿ. ಇದು ದುಬೈಯಿಂದ ನನ್ನ ಫ್ರೆಂಡ್ ಕಳಿಸಿದ್ದು. ಯಾಕೆಂದರೆ ನನಗೆ ಸ್ಪೋರ್ಟ್ಸ್ ಅಂತ ತುಂಬ ಖುಷಿ. ನಾನು ಹೇಳಿದ್ದೆ ಅಲ್ಲ, ನಾನು ಕಾಲೇಜಲ್ಲಿರುವಾಗ ಎಲೋಷಿಯಸ್ ಕಾಲೇಜಲ್ಲಿ ಬಾಸ್ಕೆಟ್ಬಾಲ್ ಪಂದ್ಯಾಟದಲ್ಲಿ ನಾನು ಒಬ್ಬ ಟೀಮ್ ಆಟಗಾರ ಆಗಿದ್ದು. ಎಷ್ಟೋ ಕಡೆಗೆಲ್ಲ ಹೋಗಿದ್ದೇವೆ ಆಡಲಿಕ್ಕೆ. ಆದ್ದರಿಂದ ನನಗೆ ಯಾವಾಗಲೂ ಆಟೋಟ ಅಂದರೆ ತುಂಬ ಖುಷಿ. ಪಾಠ ಆಯ್ತಲ್ಲ, ಆಟೋಟಗಳಲ್ಲಿಯೂ. ಆದ್ದರಿಂದ ನೀವು ಬಂದವರು ಇಲ್ಲಿ ಖುಷಿಯಿಂದ ಇರಿ, ಸಂತೋಷದಿಂದಿರಿ, ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸಿ. ಹಿಂದೆ ಹೋಗುವಾಗ ಒಂಥರದ ತೃಪ್ತಿ ನಿಮಗೆ ಇರಬೇಕು, ಖುಷಿ ಇರಬೇಕು. ಈಗ ತಾನು ಹೇಳಿದಾಗೆ ಗೆದ್ದರೂ ಗೆಲ್ಲದಿದ್ದರೂ ಹಿಂದೆ ಹೋಗುವಾಗ ನೀವು ಖುಷಿಯಿಂದ ಸಂತೋಷದಿಂದ ಹೋಗಬೇಕು, ಬೇಸರಿಂದ ಹೋಗಬಾರ್ದು ಅಂತ ಹೇಳುತ್ತಾ, ನಿಮ್ಮಲ್ಲಿ ಇನ್ನೂ ಈ ಛಲ ಜಾಸ್ತಿ ಆಗಲಿ, ಹಾಗೂ ಪ್ರೀತಿಯಿಂದ ಆಡಿ ಎಲ್ಲರಿಗೂ ಒಳಿತೆ ಆಗಲಿ ಅಂತ ಹಾರೈಸುತ್ತಾ ನಿಮಗೆಲ್ಲರಿಗೂ ನಾನು ಒಳಿತನ್ನು ಬಯಸ್ತೇನೆ. ಧನ್ಯವಾದಗಳು. ನಮ್ಮ ಸಮೂಹ ಸಂಸ್ಥೆಗಳ ಸಂಚಾಲಕರಾದ ಪೂಜ್ಯನೀಯ ಧರ್ಮಗುರುಗಳಾದ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋರವರಿಗೆ ಹೃದಯಾಂತರಾಳದ ವಂದನೆಗಳು. ಕ್ರೀಡೆಯು ನಮ್ಮ ಸರ್ವಾಂಗೀಣ ಅಭಿವೃದ್ಧಿಯ ಕಾರಣ. ಇದು ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕಾಪಾಡುತ್ತದೆ ಎಂದು ಕ್ರೀಡೆಯ ಮಹತ್ವವನ್ನು ತಿಳಿಸಿದ ಶ್ರೀಮಾನ್ ತ್ಯಾಗಂ ಸರ್ ಅವರಿಗೆ ಧನ್ಯವಾದಗಳು. ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ತೆಗೆದುಕೊಳ್ಳಬೇಕು. ಸೋತಾಗ ಬೇಸರ ಪಡದೆ ಅದನ್ನು ಕೂಡ ಸಮಾನವಾಗಿ ತೆಗೆದುಕೊಳ್ಳಬೇಕೆಂದು ತಿಳಿಸಿದ ಶ್ರೀಮತಿ ಲಿಲ್ಲಿ ಪಾಯಸ್, ಜಿಲ್ಲಾ ಅಧ್ಯಕ್ಷರು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಮಾನ್ ಮೋಹನ್, ಕಾರ್ಯದರ್ಶಿಗಳು, ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಮಂಗಳೂರು ದಕ್ಷಿಣ, ಹಾಗೂ ಶ್ರೀಮತಿ ಗೀತಾ ಸಲ್ದಾನ, ಪೆರ್ಮನೂರು ಉಳ್ಳಾಲ ವಲಯದ ಸಂಪನ್ಮೂಲ ವ್ಯಕ್ತಿ, ತಮಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಶಾಲಾ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀಮಾನ್ ಮೌರೀಸ್ ಮೊಂತೇರವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಈ ಕ್ರೀಡಾಕೂಟದ ಬೆಳಗ್ಗಿನ ಉಪಹಾರ ವ್ಯವಸ್ಥೆ ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದ ನಮ್ಮ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರಾದ ಶ್ರೀಮಾನ್ ರಿಚರ್ಡ್ ವೇಗಸ್, ಕಾರ್ಯದರ್ಶಿ ಶ್ರೀಮತಿ ಜಾನೆಟ್ ಡಿಸೋಜಾ, ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಧರ್ಮ ಭಗಿನಿ ಜ್ಯೋತಿಕರವರಿಗೆ ಧನ್ಯವಾದಗಳು. ಇಲ್ಲಿ ಉಪಸ್ಥಿತರಿರುವ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪದಾಧಿಕಾರಿಗಳಿಗೆ ಹೃದಯ ಸ್ಪರ್ಶಿ ವಂದನೆಗಳು. ಈ ಕ್ರೀಡಾಕೂಟಕ್ಕೆ ಆಗಮಿಸಿದ ಎಲ್ಲ ಕ್ರೀಡಾಪಟುಗಳು, ತಂಡ ವ್ಯವಸ್ಥಾಪಕರು, ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು, ಶಿಕ್ಷಕೇತರ ಬಂಧುಗಳು ಹಾಗೂ ಸ್ವಯಂ ಸೇವಕರು, ತಮಗೆಲ್ಲರಿಗೂ ಧನ್ಯವಾದಗಳು. ಇಲ್ಲಿ ನೆರೆದಿರುವ ಎಲ್ಲ ಕ್ರೀಡಾಭಿಮಾನಿಗಳಿಗೂ ನಾಲ್ಮೆಯ ವಂದನೆಗಳು. ಸರ್ವರನ್ನು ವಂದಿಸಿದ ಶಿಕ್ಷಕಿ ಶ್ರೀಮತಿ ಆಶಾ ನಾಯಕ್ರವರಿಗೂ ಕೃತಜ್ಞತೆಗಳು. ನಮ್ಮ ಮಾಸ್ಟರ್ಗೆ ಉಂಟಲ್ಲ ನೋಡಿ, ನಾನು ನೋಡ್ತಾ ಇದ್ದೇನೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ
ನಮ್ಮ ಮಕ್ಕಳಿಗೆ ಈಗ ಕ್ರಿಯೇಟಿವಿಟಿ ಇಲ್ಲ, ಬಿಕಮ್ ವೆರಿ ವೆರಿ ಆರ್ಟಿಫಿಷಿಯಲ್. ಮಾಸ್ಟ್ರು ಒಳ್ಳೆ ಮಾಡಿ ಇಲ್ಲಿ ನೋಡಿ ಖೋಖೋ ಗೇಮು ಎಷ್ಟು ಚಂದ ಮಾಡಿ ಕ್ರಿಯೇಟಿವ್ಲಿ ಮಾಡಿದ್ದ, ನಿಮಗೆ ಖುಷಿ ಆಯ್ತಲ್ಲ? ಯು ಶುಡ್ ಬಿ ವೆರಿ ಕ್ರಿಯೇಟಿವ್ ಚಿಲ್ಡ್ರನ್, ಯು ಟು ಥಿಂಕ್ ಸಮಥಿಂಗ್. ಈಗ ಕಂಪ್ಯೂಟರ್ ಎಲ್ಲ ಬಂದು ನೆನಪೂ ಇಲ್ಲ, ಗಾಲಿ ಒಂದು ಬೆರಳುಗಳು ಆಚೀಚೆ ಹೋಗುದು ಬಿಟ್ಟರೆ ಮನಸ್ಸು ಎಲ್ಲಿ ಹೋಗುದಿಲ್ಲ. ನಮ್ಮ ಮಾಸ್ಟ್ರಿಗೆ ದೊಡ್ಡ ಚಪ್ಪಾಳೆ ಕೊಡಿ, ಬ್ಯೂಟಿಫುಲಿ ಡನ್. ಎಷ್ಟು ಚಂದ ಮಾಡಿ ಅವ್ರು ಮಾಡಿದ್ದಾರೆ. ಮತ್ತು ಅವರಿಗೆಲ್ಲ ಸಹಕಾರ ಎಲ್ಲರಿಗೂ ಇನಾಗ್ರೇಷನ್ಗೆ ನನಗೆ ತುಂಬ ಖುಷಿ ಆಯ್ತು ನೋಡಿ. ಹಾಗೆ ಕ್ರಿಯೇಟಿವಿಟಿ ನಿಮ್ಮಲ್ಲಿ ಇನ್ನೂ ಬರಲಿ ಅಂತ ನಾನು ಬೇಡ್ತಾ ಇದ್ದೇನೆ. ಪ್ರಯಿಸ್ತಾರೆ ಪುನಃ ಎಲ್ಲ ಚಪ್ಪಾಳೆ ತಟ್ಟಿ. ಪಂದ್ಯಕ್ಕಾಗಿ ಪೂರ್ವ ತಯಾರಿ ನಡೆಸಬೇಕು. ಮರ್ಕಜ್
ಆದ್ರೆ ಫುಲ್ ಡೈರೆಕ್ಷನ್ ಚೇಂಜ್ ಮಾಡಿ Thank you.